ಪ್ರಸಾರ ಭಾರತೀಯ ನೂತನ ನಿಯಮದಿಂದಾಗಿ ಆಕಾಶವಾಣಿಯಲ್ಲಿ ಸ್ಥಳೀಯ ಕಾರ್ಯಕ್ರಮಗಳಿಗೆ ಕಡಿವಾಣ ಬಿದ್ದಿದೆ. ಮಂಗಳೂರು ಆಕಾಶವಾಣಿಯಲ್ಲಿ ಮೊದಲು 12 ಗಂಟೆಗಳ ಕಾಲ ಪ್ರಸಾರವಾಗ್ತಾ ಇದ್ದ ಕಾರ್ಯಕ್ರಮ ಈಗ ಕೇವಲ 1.25 ಗಂಟೆ ಇಳಿಕೆಯಾಗಿರುವುದು ಅರೆಕಾಲಿಕ ಉದ್ಘೋಷಕರಿಗೆ ಆತಂಕಕಾರಿ ವಿಚಾರ ಅಂತ ಮಂಗಳೂರು ಆಕಾಶವಾಣಿಯ ಉದ್ಘೋಷಕ ಮನೋಹರ್ ಕದ್ರಿ ಹೇಳಿದರು. ಅವರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಪ್ರಸಾರ ಭಾರತೀಯ ನೂತನ ನಿಯಮದಿಂದಾಗಿ ಆಕಾಶವಾಣಿಯಲ್ಲಿ ಸ್ಥಳೀಯ ಕಾರ್ಯಕ್ರಮಗಳಿಗೆ ಕಡಿವಾಣ ಬಿದ್ದಿದೆ. ಆಕಾಶವಾಣಿಯ ಎಲ್ಲಾ ಕಾರ್ಯಕ್ರಮಗಳು ಬೆಂಗಳೂರಿನಿಂದ ಪ್ರಸಾರವಾಗಬೇಕು ಮತ್ತು ಇದನ್ನ ಎಲ್ಲಾ ಸ್ಥಳೀಯ ಆಕಾಶವಾಣಿಗಳು ಪ್ರಸಾರ ಮಾಡಬೇಕು ಎನ್ನುತ್ತಿರುವುದು ಆಕಾಶವಾಣಿಯ ಉದ್ಘೋಷಕರ ಆತಂಕಕ್ಕೆ ಕಾರಣವಾಗಿದೆ. ಈ ನಿಯಮ ಜಾರಿಗೆ ಬರಬಾರದು ಮತ್ತು ಮುಂದಿನಂತೆಯೇ ಕಾರ್ಯಕ್ರಮಗಳು ಪ್ರಸಾರವಾಗಬೇಕು ಅಂತ ಹೇಳಿದರು. ಇದು ಕರ್ನಾಟಕ ರಾಜ್ಯದಲ್ಲಿ, ಕೇರಳ ರಾಜ್ಯದಲ್ಲಿ ಮತ್ತು ಆಂಧ್ರ ಪ್ರದೇಶದಲ್ಲಿ ಕೂಡ ಹೇರಲಾಗಿತ್ತು. ಆದರೆ ಇತ್ತೀಚೆಗೆ ತಿಳಿದುಕೊಂಡ ಪ್ರಕಾರ ಕೇರಳ ಮತ್ತು ಆಂಧ್ರ ಪ್ರದೇಶದಲ್ಲಿ ನಮ್ಮ ಅನೌನ್ಸರ್ಸ್ ಅಸೋಸಿಯೇಷನ್ ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ ನಿಟ್ಟಿನಲ್ಲಿ ಇದು ಸ್ಥಗಿತಗೊಂಡಿದ್ದು ಹಿಂದಿನ ಹಾಗೆ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇದೆ. ನಮ್ಮ ಉದ್ಘೋಷಕರಿಗೆ ಯಾವುದೇ ರೀತಿಯ ತೊಂದರೆ ಆಗ್ತಾ ಇಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಇದು ಆರ್ಡರ್ ಆಗಿಲ್ಲ. ನಮ್ಮ ಪ್ರಸಾರ ಭಾರತದಿಂದ, ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ಆರ್ಡರ್ ಬರಲಿಲ್ಲ. ಆದರೆ ಇವರು ತನ್ನ ಒಂದು ಅಧಿಕಾರ ಅವಧಿಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಎಲ್ಲ ಕಾರ್ಯಕ್ರಮಗಳು ಕೂಡ ರಾಜ್ಯವ್ಯಾಪಿ ಪ್ರಸಾರ, ಸ್ಟೇಟ್ ಕಪ್ಪಲ್ಲಿ ಬೆಂಗಳೂರಲ್ಲೇ ಪ್ರಸಾರ ಆಗಬೇಕು. ಎಲ್ಲ ಸ್ಟೇಷನ್ಗಳು ಕೂಡ ಅದನ್ನು ಮರುಪ್ರಸಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇದರಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಅನೌನ್ಸರ್ಸು ಆ ಒಂದು ಡ್ಯೂಟಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಅವರು ಕೆಲಸ ಕಳೆದುಕೊಳ್ಳುವ ಸಂದರ್ಭಗಳಿರುತ್ತೆ. ಇದನ್ನು ಪ್ರತಿರೋಧ ವ್ಯಕ್ತಪಡಿಸಿ ನಾವು ಇವತ್ತು ಪತ್ರಿಕಾ ಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ. ಈ ಸಂದರ್ಭ ಆಕಾಶವಾಣಿ ಕೇಳುಗರ ಸಂಘದ ಸ್ಥಾಪಕಾಧ್ಯಕ್ಷ ಯು ರಾಮರಾವ್, ಆಕಾಶವಾಣಿಯ ಉದ್ಘೋಷಕರಾದ ಅರುಣಾ ಎಸ್ ನಾಯಕ್, ಗಾಯತ್ರಿ ನಾನಿಲ್, ಪ್ರವೀಣ್ ಮತ್ತಿತರರು ಉಪಸ್ಥಿತರಿದ್ದರು.